ಈ ಥರ ದೊಡ್ಡ ದೊಡ್ಡ ಎಲೆ ಸಿಗಬೇಕು. ನಾವು ಆಲ್ರೆಡಿ ನಾರು ತೆಗೆದಿಟ್ಟಿದ್ದೇವೆ. ಈ ಥರ ನಾರೆಲ್ಲ ತೆಗೆದಿಟ್ಟಿದ್ದೇವೆ. ಹೀಗೆ ದೊಡ್ಡ ದೊಡ್ಡ ಎಲೆ ಸಿಕ್ಕರೆ ಒಳ್ಳೆಯದು. ನಾವೀಗ ಅಕ್ಕಿಯನ್ನು ನೆನೆಯಲಿಕ್ಕೆ ಇಟ್ಟಿದ್ದೇವೆ. ಇಟ್ಟು 1 ಗಂಟೆ ಆಯಿತು. ಈಗ ಅದನ್ನು ಒಟ್ಟಿಗೆ ಸೇರಿಸಿ ಕಡೆಯುವುದು. ಇದು ಪತ್ರೊಡೆಯನ್ನು ಕಲ್ಲಲ್ಲಿ ಕಾಯಿಸುವ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ, ಮೆಣಸು, ಬೆಲ್ಲ, ಹುಳಿ, ನೀರುಳ್ಳಿ, ಮೆಂತೆ, ಹುರಿದ ಉದ್ದಿನಬೇಳೆ, ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು. ಈಗ ಇದನ್ನೆಲ್ಲ ಸೇರಿಸಿ ರುಬ್ಬೋದು. ಅದಕ್ಕೆ ಜೀರಿಗೆ ಒಂದು ಮಿಕ್ಸ್ ಆಗಿದೆ, ಜೀರಿಗೆ ಹಾಕಬೇಕು. ಆಗ ಹೇಳಲಿಲ್ಲ. ಜೀರಿಗೆ ಎಲ್ಲ ಸೇರಿಸಿ ರುಬ್ಬಬೇಕು. ಅದು ಸಣ್ಣ ಆಗ್ತಾ ಬರುವಾಗ ಅದಕ್ಕೆ ನೀರುಳ್ಳಿಯನ್ನು ಮತ್ತೆ ಸೇರಿಸಬೇಕು. ಜೀರಿಗೆ ಹಾಕ್ತಿದ್ದಾರೆ ಅಕ್ಕ. ಈ ಥರ ಹಚ್ಚಬೇಕು. ಅದಕ್ಕೆ ತೆಳುವಾಗಿ ಎಲೆಯನ್ನು ಕೌಚಿಟ್ಟು ಹಚ್ಚಬೇಕು. ಅದರ ಮೇಲೆ ಈ ಥರ ಇಡಬೇಕು. ನೋಡಿ, ಆ ಸೈಡಿಗೆ ಈ ಸೈಡಿಗೆ ಅದನ್ನು ಮಡಚಿ ಹಚ್ಚಬೇಕು, ರೋಲ್ ಮಾಡ್ತಾ. ಈ ಥರ ಕಟ್ ಮಾಡಬೇಕು, ಸಣ್ಣ ಸಣ್ಣ ತುಂಡು ಮಾಡಬೇಕು.
ನಾವು ಕಾವಲಿಗೆ ಎಣ್ಣೆ ಹಚ್ಚಿ ಬಿಸಿಗೆ ಇಟ್ಟಿದ್ದೇವೆ. ಈಗ ಒಂದೊಂದಾಗಿ ಇಡ್ತಾರೆ. ಅದನ್ನು ನೋಡಿ ಬಂದಕ್ಕೆ ಮುಳುಗಿಸಿ ಕಾವಲಲ್ಲಿ ಇಡಬೇಕು. ಮುಳುಗಿಸಿ ತೋರಿಸಂತ ಮುಳುಗಿಸಿ ಈ ಥರ ಮುಳುಗಿಸಿ ಇಡಬೇಕು ಒಂದೊಂದಾಗಿ. ಇದಕ್ಕೆ ನಾವು ತುಪ್ಪ ಹಾಕ್ತೇವೆ. ಎಣ್ಣೆ ಇದ್ದವರು ಎಣ್ಣೆ ಹಾಕ್ಬೋದು. ಯಾವುದು ಅಡಿಗೆ ಎಣ್ಣೆ ಬಳಸ್ತಾರೆ ಅದನ್ನು ಹಾಕಿದರೆ ಅದು. ನಾವು ಹೆಚ್ಚು ತುಪ್ಪ ಬಳಸ್ತೇವೆ, ಅದರಿಂದ ನಾವು ತುಪ್ಪ ಹಾಕ್ತೇವೆ. ಕಾಯ್ತಾ ಬರ್ತದೆ. ಈ ಥರ ನೀರು ಹಾಕಿ ಸ್ವಲ್ಪ ಹೆಚ್ಚಲ್ಲ. ಒಂದು ಸೈಡ್ ಬೇಯಲಿಕ್ಕೆ ಇಟ್ಟೇವೆ. ನೆಕ್ಸ್ಟ್ ನೋಡಿ ಈಗ ಒಂದು ಸೈಡ್ ಕಾಯ್ತಾ ಬಂದೀಗ ತುಪ್ಪ ಹಾಕ್ತೇವೆ ಮೇಲೆ. ಈ ಥರ ಎಣ್ಣೆ ಇದ್ದರೆ ಎಣ್ಣೆ ಸಾಕ್ತದೆ. ನಾವು ತುಪ್ಪ ಹಾಕಿದರೆ ತುಂಬ ಪರಿಮಳ ಆಗ್ತದೆ. ಒಂದು ಸೈಡ್ ಕಾಯಿತು. ಈಗ ರೆಡಿಯಾಗಿದೆ ಪತ್ರೊಡೆ ಕಲ್ಲಲ್ಲಿ ಕಾಯಿಸಿದ್ದು. ಇದನ್ನು ಬೆಣ್ಣೆಯ ಜೊತೆ ತಿಂದರೆ ತುಂಬ ಟೇಸ್ಟ್ ಆಗ್ತದೆ. ನೋಡಿ ಬೆಣ್ಣೆಯ ಜೊತೆ ತಿನ್ನಬೇಕು, ಒಳ್ಳೆಯದಾಗ್ತದೆ.